ಇವತ್ತು ಈ ರೀತಿಯ ಕಷ್ಟವನ್ನು ಬರ್ತದೆ ಅಂತ ಕನಸಿನಲ್ಲಿ ಎಣಿಸಿಕೊಂಡು ನಾನಲ್ಲ ಇಲ್ಲ ಹುಟ್ಟಿದ ದಾರಭ್ಯದಿಂದಾಗಿ ಕಷ್ಟವನ್ನೇ ಬಿಡುತ್ತಾ ಇದ್ದೀನಲ್ಲ. ನನ್ನ ಕಷ್ಟವನ್ನು ಯಾರಿಗೆ ಹೇಳಲಿ, ಹೇಗೆ ಬದುಕಲಿ? ಶ್ರೀರಾಮಚಂದ್ರ, ನೀನೇ ಕಾಪಾಡು, ನೀನೇ ಕಾಪಾಡು. ದುಷ್ಟನಿಂದಾಗಿ ರಕ್ಷಣೆ ಕೊಡಗೆ ರಕ್ಷಣೆ ಕೊಡು. ಹೇಗೆ ಆಕಾಶ ಮಾರ್ಗದಲ್ಲಿ ಆಹಾರವನ್ನು ಹುಡುಕುತ್ತಾ ಹೋದವ ಈ ಚಟಾಯಿಯ ಪಕ್ಷು ನೋಡಿದ್ರೆ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತ್ತು. ಅಯ್ಯೋ 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 ಹೇಳುತ್ತಾ ಆ ಧ್ವನಿ ಕೇಳಿದ ಕೆಳಗಿಳಿದು ಬಂದು ನೋಡಿದ್ರೆ ಕೈಯಲ್ಲಿ ಹುಡುಗನೆ ಹಳಿ ಹೇಳಿಕೊಳ್ಳುತ್ತಾ ಬಹಳಷ್ಟು ಮುಂದುವರಿದಿದ್ದ ಗಟ್ಟವಳೆ. ಸೀತೆಯನ್ನು ಬಿಟ್ಟು ಹೋದರೆ ನಿನಗೆ ಬದುಕು ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಕುಳ್ಳರಿಸಿ ನೇರವಾಗಿ ಲಂಕಾ ರಾಷ್ಟ್ರವನ್ನು ಪ್ರವೇಶ ಮಾಡುತ್ತೇನೆ ಎಂದು ಹಾಗೆ ಮುಂದುವರಿಯುತ್ತಾ ಇರುವ ಬೇಗ ಬದಲಾಗಿ ಸಂಚರಿಸುತ್ತಿರುವಂತಹ ಕಾಲವಿಲ್ಲ. ಒಮ್ಮೆಲೆ ತೊಡೆದು ನಿಲ್ಲಿಸಿ ಸೀತೆಯನ್ನು ಬಿಟ್ಟುಕೊಳ್ಳಲು ಹಾಗೆ ಹೇಳುತ್ತಾ ಇರುವೆಯಲ್ಲ. ಎಲ್ಲ ನನ್ನನ್ನು ಪ್ರಶ್ನೆ ಮಾಡುವುದಕ್ಕೆ ನಿನಗೆ ಕೊಟ್ಟವರಿಗೆ ಯಾರು ಮಾರು ಮಧ್ಯ
ಒಡೆದ ಮಾಂಸವನ್ನು ತಿಂದು ಶರೀರವನ್ನೆಲ್ಲ ಕೊಬ್ಬಿಸಿ ನನ್ನನ್ನು ಪ್ರಶ್ನೆ ಮಾಡುವುದಕ್ಕೆ ಬಂದವರು ಎಲ್ಲ ಅವಿವೇಕಿಯೇ. ನನ್ನನ್ನು ತಡೆಯುವುದಕ್ಕೆ ನಿನ್ನಿಂದ ಸಾಧ್ಯವಿದ್ದೇನೋ ನಾನು ನೀನು ಎನ್ನುವುದನ್ನು ಈ ಕೂಡಲೇ ನಿರ್ಧಾರವಾಗಲಿ. ಸತ್ಯ ಸರ್ವಭಾಗದಲ್ಲಿ ನೋವು ಚರ್ಮ ಬಿಡಿದು ನಾವು ಸೆಣಸಿದೆವಲ್ಲ ನಮಗೊಮ್ಮೆ ಕಾಣಿಸಲಿಲ್ಲ ಮರ್ಮ ಬದಿರಿದು ಕಾದುವ ನಾವು ನಿಲ್ಲಿಸು ನಿಲ್ಲಿಸು ಯುದ್ಧವನ್ನು ನಿಲ್ಲಿಸು. ಜಟಾಯುವೆ ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ಎಷ್ಟೋ ಸಮಯವರೆಗೆ ಮುಂದುವರಿಯಿತು. ಇನ್ನು ಸ್ವಲ್ಪ ಮುಂದುವರಿ ಅಂತ ಆಲೋಚನೆ ಮಾಡಿದ ನಾನು ಯುದ್ಧವನ್ನು ನಿಲ್ಲಿಸಿದ್ದೇನೆ. ಯಾಕೆ ನಿಲ್ಲಿಸಿದೆ? ಯಾಕೆ ಬರಬೇಕು? ಜಯ ಸಿಗಬೇಕಾದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಸಿಗಲೇಬೇಕು. ನೀನೀಗ ಸೋತಿದ್ದಿ, ನಿಲ್ಲಿಸಿ ನೀನೆ ಸೋತು ನಿಲ್ಲಿಸಿದ್ದಲ್ಲ, ಯಾರಿಗೂ ಗೆಲುವು ನಿಶ್ಚಯವಾಗಲಿಲ್ಲ, ಸೋಲು ಯಾರಿಗೂ ನಿಶ್ಚಯವಾಗಲಿಲ್ಲ. ಎರಡರಲ್ಲಿ ಒಂದು ಯಾರಿಗಾದ್ರೂ ಒಬ್ಬರಿಗೆ ತೀರ್ಮಾನವಾಗಬೇಕು. ನನಗೆ ಗೆಲುವು ಯಾವುದು ಸೋಲೋದಕ್ಕಿಲ್ಲ, ನೀನು ಸೋಲುವುದಕ್ಕಿಲ್ಲ, ಆ ರೀತಿ ನಾನು ಕೂಡ ಸೋಲುವುದಕ್ಕಿಲ್ಲ. ಅದಕ್ಕಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನು ತೀರ್ಮಾನ? ತಮ್ಮ ತಮ್ಮ ಮರ್ಮವನ್ನು ನರಿತು ಹೋರಾಟ ಮಾಡು. ಈಗ ಸೋಲುವುದಕ್ಕೆ ಗೆಲ್ಲುವುದಕ್ಕೆ ಮರ್ಮಂತಕ್ಕೆ ಅಗತ್ಯ ಉಂಟು. ಯಾಕೆ? ನಮ್ಮ ಜೀವ ಯಾರ ಕೈಯಲ್ಲಿರುವುದು, ಎಲ್ಲೆಲ್ಲಿರುವುದು, ಯಾವ ಜಾಗದಲ್ಲಿರುವುದನ್ನು ಈಗ ತೀರ್ಮಾನ ಮಾಡಬೇಕು. ಏನೋ ಮೋಸ ಇರಬೇಕಿದ್ರೆ ಮೋಸವ ಇನ್ನೊಂದು ಮರ್ಮವನ್ನು ತಿಳಿದು ಯುದ್ಧ ಮಾಡುವಂತ ಹೇಳಬೇಕಾಗತ್ತೆ. ನೀನು ನಂಬಿಕೆ ಸಾಧ್ಯ ಯಾರು ನನ್ನ ನಂಬಿಕೆ ಆಗುವುದಿಲ್ಲ. ನಂಬಿಕೆ ಏನು? ನಿನ್ನ ಜೀವ ಎಲ್ಲಿರುವುದು, ನಿನ್ನದಲ್ಲಿರುವುದು. ಈಗ ಮೊದಲು ನಾನು ಹೇಳಿದ್ರು, ಮೊದಲು ನೀನು ಹೇಳ್ಬೇಕು. ಯಾಕೆ ನನಗೆ ಮೋಸ ಮಾಡಿದ್ರಿ? ಓ ಹಾಗೆ ನಿನ್ನ ಸಂಶಯ ನಿವಾರಣೆ ಆಗಬೇಕು. ಮೊದಲು ನೀನೇ ಹೇಳ್ಬೇಕು. ಮೊದಲು ನಾನೇ ಹೇಳ್ತೇನೆ. ಈಗ ನನ್ನ ಹೆಬ್ಬೆರಳಲ್ಲಿ ನನಗೆ ಪ್ರಾಣ ಇದೆ. ಮುಂಗುಷ್ಟದಲ್ಲಿ ಸತ್ಯವಾಗಿ ಹೇಳ್ತೇನೆ. ಯಾಕೆ ನಂಬುವುದಿಲ್ಲ ನೀವು? ರಾವಣೇಶ್ವರ ಇಷ್ಟರೊಳಗೆ ಯಾವಲ್ಲಿಯೂ ಸುಳ್ಳು ಹೇಳಲಿಲ್ಲ. ಅಲ್ಲಿ ಇರುವುದೇ ಬೇರೆ ಬೇರೆ ಉಂಟಂದ್ರೆ ಗೊತ್ತಾಗುದಿಲ್ಲ. ಯಾಕೆ ಗೊತ್ತಾಗುವುದಿಲ್ಲ? ನಂಬಿಕೆ ಸತ್ಯವಾಗಿ ಸತ್ಯವಾಗಿ ದೇವರಾಗಿ ನನ್ನ ನಿಮಗೆ ಮೋಸ ಇಲ್ಲ. ಮುಂಗುಷ್ಟದಲ್ಲಿ ಆದ್ರೆ ನಮ್ಮದು ಯಾವ್ದು ಗೊತ್ತುಂಟು? ಎಲ್ಲಿ? ಕೋಲಾಟೆಯ ವ್ಯಕ್ತಿಯಲ್ಲಿ ನನ್ನ ಪ್ರಾಣ. ರಾಮನ ಚರಣವನ್ನು ಕಂಡರು ಸುಭದ್ರಕ್ಕೆ ಮರಣವಿಲ್ಲ ಮರಳಿ ಕೊಂಡು ನಡೆದ